ದೀಪಾವಳಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಹಣತೆಗಳು ರಾರಾಜಿಸುತ್ತಿದ್ದು, ಸರ್ಕಾರ ಕೂಡ ಪರಿಸರ ಪ್ರೇಮಿ ದೀಪಾವಳಿಗೆ ಕರೆ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಮಾರುಕಟ್ಟೆಗೆ ಪರಿಸರ ಪ್ರೇಮಿ ದೀಪಗಳು ಲಗ್ಗೆ ಇಟ್ಟಿದ್ದು, ಈ ಸಾಲಿಗೆ ಇದೀಗ ಬಿದಿರಿನ ದೀಪಗಳು ಸೇರ್ಪಡೆಯಾಗಿದೆ. ತ್ರಿಪುರಾದ ಸೇಪಾಹಿ ಜಾಲ ಜಿಲ್ಲೆಯ ಮಹಿಳಾ ಸ್ವಸಹಾಯ ಸಂಘದ ಮಹಿಳೆಯರು ಬಿದಿರಿನಿಂದ ದೀಪಗಳನ್ನು ತಯಾರಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಈ ಹಣತೆಗಳು ಸೇರ್ಪಡೆಯಾಗಿದೆ. ಬಿದಿರಿನ ಕತ್ತರಿಸಿ ಅದರ ಒಳಗೆ ಕ್ಯಾಂಡಲ್ ಇಟ್ಟು ಆಕರ್ಷಕವಾಗಿ ಬಣ್ಣ ಬಳಿದು ಮಾರುಕಟ್ಟೆಗೆ ಬಿಡಲಾಗ್ತಿದೆ. ಇನ್ನು ಈ ದೀಪಗಳನ್ನು ತ್ರಿಪುರಾದ ಸಿಎಂ ಬಿಪ್ಲಾಶಾ ಕುಮಾರ್ ದೇವ್ ಉದ್ಘಾಟನೆಯನ್ನ ಮಾಡಿದ್ದಾರೆ. ಈ ಹಣತೆಗಳನ್ನ ಜನ ಮೆಚ್ಚಿಕೊಂಡಿದ್ದು ಬಿದಿರಿನ ದೀಪಗಳನ್ನು ಕೊಂಡುಕೊಳ್ತಿದ್ದಾರೆ. ಮಹಿಳೆಯರ ಈ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ.